ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರ ಮುಷ್ಕರ 4ನೇ ದಿನದತ್ತ ಸಾಗಿದೆ. ಜಿಲ್ಲೆಯಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಿಗಡಾಯಿಸುತ್ತಿದೆ. ಸಿಎಂ ಜೊತೆಯಲ್ಲಿ ಇಂದು ನಡೆಯುವ ಸಭೆ ಸಫಲವಾಗದೆ ಹೋದಲ್ಲಿ ಈ ಮುಷ್ಕರ ಮತ್ತೆ ಮುಂದುವರಿಯುವ ಸಾಧ್ಯತೆಗಳು ದಟ್ಟವಾಗಿದೆ ಎಂದು ಸಂಘಟನೆಯ ಮುಖಂಡರು ಮಾಹಿತಿಯನ್ನು ನೀಡಿದ್ದಾರೆ. ಶುಕ್ರವಾರದಿಂದ ಆರಂಭವಾದ ಪೌರ ಕಾರ್ಮಿಕರ ಮುಷ್ಕರ ಭಾನುವಾರವಾದರೂ ಕೊನೆಯಾಗಿಲ್ಲ. ಕಳೆದ ಕೆಲವು ದಿನಗಳಿಂದ ಕಸ ವಿಲೇವಾರಿಯಾಗದೆ ಪ್ರತಿಯೊಂದು ವಾರ್ಡ್ ಕೂಡ ಗಬ್ಬೇರಿದೆ. ಅಪಾರ್ಟ್ಮೆಂಟ್ ಫ್ಲಾಟ್ಗಳಲ್ಲಿ ವಾಸ ಇರುವ ಮಂದಿ ಕಸ ವಿಲೇವಾರಿಯಾಗದೆ ತೀವ್ರ ಸಮಸ್ಯೆಗೆ ಗುರಿಯಾಗಿದ್ದಾರೆ. ಕಸ ಎಲ್ಲಿ ಹಾಕುವುದು ಎನ್ನುವ ಸಮಸ್ಯೆಯಲ್ಲಿ ಮುಳುಗಿದ್ರೆ ನಗರ ಪ್ರದೇಶದಲ್ಲಿ ಬ್ಲಾಕ್ ಸ್ಪಾಟ್ಗಳ ಸಂಖ್ಯೆ ಕೂಡ ದಿಢೀರ್ ಹೆಚ್ಚಳಕ್ಕೂ ಕಾರಣವಾಗುತ್ತಿದೆ. ಪೌರ ಕಾರ್ಮಿಕರ ಮುಷ್ಕರ ಮತ್ತಷ್ಟು ತೀವ್ರತೆ ಕಂಡರೆ ಮುಂದಿನ ದಿನಗಳಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆಯಂತೂ ಬಿಗಡಾಯಿಸುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಜೊತೆಯಲ್ಲಿ ನಡೆದ ಮಾತುಕತೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವಲ್ಲಿ ಸರ್ಕಾರ ಯಾವುದೇ ಸ್ಪಷ್ಟ ಭರವಸೆಯನ್ನು ಕೂಡ ನೀಡಿಲ್ಲ. ಬಳಿಕ ಸಿಎಂ ಜುಲೈ 4ರಂದು ಮತ್ತೆ ಮಾತುಕತೆ ನಡೆಸುವ ಸಾಧ್ಯತೆ ಇತ್ತು. ನಮ್ಮ ಬೇಡಿಕೆಗಳು ಈಡೇರಿದರೆ ಜುಲೈ 5ರಂದು ತ್ಯಾಜ್ಯ ವಿಲೇವಾರಿ ಕೆಲಸ ಕೈಗೆತ್ತಿಕೊಳ್ಳಲಾಗುತ್ತದೆ. ಈಡೇರಿಕೆ ಆಗದೇ ಇದ್ದರೆ ಮತ್ತೆ ಮುಷ್ಕರ ಮುಂದೆ ಸಾಗಲಿದೆ ಎಂದು ಸಂಘಟನೆಯ ಮುಖಂಡರು ಹೇಳಿದ್ದಾರೆ.
ಇದು ಕಳೆದ 4 ದಿನಗಳಿಂದ ಮಂಗಳೂರು ನಗರದಲ್ಲಿ ಬರ್ತಿರುವಂತಹ ತ್ಯಾಜ್ಯ ವಿಲೇವಾರಿ ಆಗದೆ ಕಂಡುಬರುತ್ತಿರುವಂತಹ ಸಮಸ್ಯೆ. ಕಳೆದ 4 ದಿನಗಳಿಂದ ಮಂಗಳೂರಿನಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳಲ್ಲಿ ವಾಸವಿರುವ ಮಂದಿ ಕಸ ವಿಲೇವಾರಿಯಾಗದೆ ಸಮಸ್ಯೆಗೆ ಸಿಲುಕಿದ್ದಾರೆ. ಮುಖ್ಯವಾಗಿ ಮಂಗಳೂರು ಮಹಾನಗರ ಪಾಲಿಕೆಯಾದ್ಯಂತ ಎಲ್ಲಿ ನೋಡಿದರೂ ಅಲ್ಲಲ್ಲಿ ಕಸ ಬಿದ್ದುಕೊಂಡಿರುವುದು ನಮಗೆ ಕಂಡು ಬರ್ತಾ ಇದೆ. ಕಳೆದ 4 ದಿನಗಳಿಂದ ಸಮಸ್ಯೆ ವಿಲೇವಾರಿ ಆಗಿಲ್ಲ. ಈ ಹಿಂದೆ ಕೂಡ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ನಡೆಸಿದ್ರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂತ ಆಗ್ರಹಿಸಿ. ಆದರೆ ಇನ್ನೂ ಕೂಡ ಸಮಸ್ಯೆ ವಿಲೇವಾರಿ ಆಗಿಲ್ಲ. ಹೀಗಾಗಿ ಪ್ರತಿಭಟನೆಯನ್ನು ಪೌರ ಕಾರ್ಮಿಕರು ಮುಂದುವರಿಸಿದ್ದಾರೆ. ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಜೊತೆ ಮಾತುಕತೆಗಳನ್ನು ನಡೆಸುವ ಸಾಧ್ಯತೆ ಇದ್ದು, ಬೇಡಿಕೆ ಈಡೇರಿದರೆ ನಾಳೆಯಿಂದ ಕಸ ವಿಲೇವಾರಿ ಮಾಡುವುದಾಗಿ ಸಂಘಟನೆಯ ನಾಯಕರು ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಈ ಸಮಸ್ಯೆ ಇನ್ನೂ ಮುಗಿದಿಲ್ಲ. ಇದೀಗ ನಮ್ಮ ಜೊತೆ ನಗರದ ತ್ಯಾಜ್ಯ ಸಮಸ್ಯೆ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅಂತ ನಮ್ಮ ಮಂಗಳೂರು ವರದಿಗಾರರಾಗಿರುವಂಥ ಗಣೇಶ್ ಪೂಜಾರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ನಮಸ್ತೆ. ಗಣೇಶ್, ಮಂಗಳೂರಿನಲ್ಲಿ ಇವತ್ತು 4ನೇ ದಿನಕ್ಕೆ ಪೌರ ಕಾರ್ಮಿಕರ ಮುಷ್ಕರ ಮುಂದುವರೆದಿರುವಂಥದ್ದು. ತ್ಯಾಜ್ಯ ಎಲ್ಲೆಡೆ ರಾಶಿ ಹಾಕಿ ಗಬ್ಬು ನಾರ್ತಾ ಇದೆ. ತ್ಯಾಜ್ಯದ ರಾಶಿ ಮಂಗಳೂರಿಗೆ ಕಂಡು ಬರ್ತಾ ಇದೆ. ಮಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಸ್ವಚ್ಛತೆಗಾಗಿ ಪ್ರಶಸ್ತಿ ಪಡೆದಿರುವಂತಹ ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ನಗರ ಇದೀಗ ಗಬ್ಬು ನಾರುವ ಸ್ಥಿತಿ ಮುಂದುವರೆದಿದೆ. ಏನು ಹೇಳ್ತೀರಿ ಗಣೇಶ್ ಅವರೇ? ಏನು ರಾಜ್ಯಾದ್ಯಂತ ಈಗ ಪೌರ ಕಾರ್ಮಿಕರ ಮುಷ್ಕರ ನಡೀತಿದೆ. ಎಲ್ಲರನ್ನು ದಿನಗೂಲಿಯಲ್ಲಿ ಇರುವವರನ್ನು ಒಂದು ಕಾಯಂಗೊಳಿಸಬೇಕೆಂಬ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮುಷ್ಕರ ನಡೀತಿದೆ. ಇದರಲ್ಲಿ ಪೌರ ಕಾರ್ಮಿಕರು ರಾಜ್ಯಾದ್ಯಂತ ಇದು 43,000ಕ್ಕೂ ಅಧಿಕ ಪೌರ ಕಾರ್ಮಿಕರೀಗ ಖಾಸಗಿಯಾಗಿ ಇದು ದಿನಗೂಲಿಯಾಗಿ ಇದು ಮಾಡ್ತಿದೆ. ಅದರಲ್ಲಿ ಒಂದು ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 800ಕ್ಕೂ ಅಧಿಕ ಪೌರ ಕಾರ್ಮಿಕರೀಗ ಇದರಲ್ಲಿ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಬೇಡಿಕೆ, ಕೆಲವೊಂದು ಬೇಡಿಕೆಗಳಿವೆ. ಅವರಿಗೆ ಕಾಯಂಗೊಳಿಸಬೇಕು, ಅವರಿಗೆ ಪೆನ್ಷನ್ ಪಿಂಚಣಿ ಕೊಡ್ಬೇಕು, ಇಂತಹ ಒಂದು ಮೆಡಿಕಲ್ ಇಂತಹ ಸೌಲಭ್ಯ ಎಲ್ಲ ಕೊಡ್ಬೇಕಂತೇಳಿ ಕೆಲವೊಂದು ನಡೀತಿದೆ. ಆಗ ಈ ಹಿಂದೆ ಏನಾಯ್ತು ಅಂತೇಳಿ, ಮಂಗಳೂರು ಈ ಪಾಲಿಕೆ ವ್ಯಾಪ್ತಿಯಲ್ಲಿ 70 ಗಾಡಿಗಳು ಈ ತ್ಯಾಜ್ಯ ವಿಲೇವಾರಿಗೆ ಘನ ವಾಹನ ಮತ್ತೆ ಜೀಪ್ಗಳು ಈ ನಡೀತಿತ್ತು. ಅದ್ರಲ್ಲಿ ಅರ್ಧಕ್ಕರ್ಧ ಅಂದ್ರೆ 35ರಷ್ಟು ಗಾಡಿಗಳು ಮಾತ್ರ ರನ್ನಿಂಗ್ ಅಲ್ಲಿ ಇತ್ತು, ಅಂದ್ರೆ ಚಾಲ್ತಿಯಲ್ಲಿತ್ತು. ಅದ್ರಲ್ಲೂ ಕೆಲವೊಂದು ಗಾಡಿಗಳು ನಾದುರಸ್ತಿಯಲ್ಲಿ ಇಂಥದ್ರಲ್ಲಿ ಹಿಂದೆನೂ ಸರಿಯಾಗಿ ವಿಲೇವಾರಿ ಆಗ್ತಾ ಇರ್ಲಿಲ್ಲ. ಅಲ್ಲಲ್ಲಿ ಕಸ ಕಡ್ಡಿಗಳನ್ನು ಬಿಸಾಡುದು, ಎಲ್ಲಿಂದ ಬಿಸಾಡಿ ಹೋಗುದು ತ್ಯಾಜ್ಯವನ್ನು. ಈಗ ಇದರ ಹಿನ್ನೆಲೆಯಲ್ಲಿ, ಈ ಮುಷ್ಕರದ ಹಿನ್ನೆಲೆಯಲ್ಲಿ ಮಂಗಳೂರು ಇಡೀ ಗಬ್ಬು ನಾಡ್ತಿದೆ. ಕಾರಣ ಇಲ್ಲಿ ದ್ರವ ತ್ಯಾಜ್ಯ ಆಗ್ಲಿ ಘನ ತ್ಯಾಜ್ಯ ಆಗ್ಲಿ ಏನ್ ಮಾಡುದು, 1-2 ದಿನ ಹಿಡ್ಕೊಳ್ಬಹುದು, ಅದನ್ನ ಏನ್ ಮಾಡುದು ಜನಸಾಮಾನ್ಯ ಗೊತ್ತಾಗ್ತಿಲ್ಲ. ಇಲ್ಲಾದ್ರೂ ಒಂದು ಕಸದ ರಾಶಿ ಕಂಡ್ರೆ ಅಲ್ಲೇ ಎಸೆದು ಹೋಗುವ ಪರಿಸ್ಥಿತಿ ಈಗ ಆಗಿದೆ. ಈ ಮಂಗಳೂರು ನಗರದಾದ್ಯಂತ ಹೋಟೆಲ್ಗಳದ್ದು ತ್ಯಾಜ್ಯ ಏನು ಮಾಡುದು ಜನಸಾಮಾನ್ಯರಿಗೂ ಗೊತ್ತಾಗ್ತಿಲ್ಲ. ಅದ್ರ ಹಿನ್ನೆಲೆ ಏನೋ ಒಂದು ಹಿಂದಿನ ಖಾಸಗಿ ಗುತ್ತಿಗೆದಾರರು ಕಾಣ್ತದೆ, ಒಂದು 4-5 ಕಡೆಗಳಲ್ಲಿ ಗಾಡಿಗಳನ್ನು ಇದು ಚಲಿಸುತ್ತಿದ್ದಾರೆ. ಇದೀಗ ನಮಗೆ ಗಣೇಶ್ ಅವರೇ, ಇದೀಗ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಒಂದೆಡೆ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ, ಇನ್ನೊಂದೆಡೆ ಇನ್ನು 4-5 ವಾಹನಗಳು ಪಾಲಿಕೆಯಲ್ಲಿನ ತ್ಯಾಜ್ಯ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡಿವೆ. ಅಂದ್ರೆ ಇವರ ಈ ಸಂಘಟನೆ ಒಳಗಡೆ ಬಿರುಕು ಇದೆಯಾ? ಅಲ್ಲಿ ಏನಾದರೂ ತಾರತಮ್ಯ, ಅಂದ್ರೆ ಅವರಿಗೆ ಸಂಬಳ ಕೊಡ್ತಾರೆ, ಇವರಿಗೆ ಸಂಬಳ ಕೊಡ್ತಿರಲಿಲ್ಲ, ಇಲ್ಲದಿದ್ದರೆ ಈ 4-5 ಲಾರಿಗಳು ಸ್ವಚ್ಛತೆ ಮಾಡುದಿದ್ರೆ ಉಳಿದ ಪ್ರತಿಭಟನೆಯಲ್ಲಿ ನಿರತರಾದ ಕಾರ್ಮಿಕರ ಪಾಡೇನು ಅಂತ. ಈಗಾಗಲೇ ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ ನವ್ರದ್ದು 7 ವರ್ಷದ ಏನು ಗುತ್ತಿಗೆ ಅವ್ರದ್ದು ಕಾಂಟ್ರಾಕ್ಟ್ ಮುಗ್ದಿದೆ ಅವಧಿ. ಎಕ್ಸ್ಟೆನ್ಷನ್ ಆಗಿ 1 ವರ್ಷ ಹೆಚ್ಚುವರಿ ತೆಗೆದುಕೊಂಡಿದ್ದಾರೆ. ಅಂತ ಅವಧಿಯಲ್ಲಿ ಇವರು ಕೆಲಸಗಳು ಮಾಡ್ತಿದ್ದಾರೆ. ಈ ಮುಂದೆ ಯಾರಿಗೆ ವಹಿಸ್ಕೊಳ್ಳಿಕ್ಕೆ ಈ ತ್ಯಾಜ್ಯ ವಿಲೇವಾರಿ ಅದರ ಬಗ್ಗೆ ಏನೋ ಚಿಂತನೆ ನಡೀತಿದೆ. ಹಾಗಾಗಿ ಇವರನ್ನು ಕೈ ಬಿಡುವ ಆಲೋಚನೆ ಇದೆ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಪಾಲಿಕಾ ಮೇಯರ್ ಇವರ ಇದರಲ್ಲಿ ಮಾಹಿತಿ ಇನ್ನು ಹೊರಗೆ ಬರಬೇಕಾಗಿದೆ. ಆದ್ರೆ ನಿನ್ನೆ ಏನು ಕೆಲವೊಂದು ಕಡೆಗಳಲ್ಲಿ ತ್ಯಾಜ್ಯ ವಿಲೇವಾರಿ ನಡೀತಿದೆ. ಇವರನ್ನು ಮುಷ್ಕರದವರನ್ನು ಹೊರತುಪಡಿಸಿ ಕೆಲವೊಂದು ಗಾಡಿಗಳು ಹೊರಟಿದೆ. ಅದು ಇನ್ನೂ ಮಾಹಿತಿ ಬರ್ಬೇಕು. ಅಂದ್ರೆ ಪಾಲಿಕೆಯ ಮೇಯರ್ ಇದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದಾರಾ ಇಲ್ವಾ ಅಂತೇಳಿ. ಆದ್ರೆ ಈ ಮುಷ್ಕರ ನಿರತರಾಗಿರುವವರು
ಅವರ ಜೊತೆ ಅವರನ್ನು ತಡೆ ಮಾಡಿ ನಿನ್ನೆ ತಡೆ ಮಾಡಿ ನಮ್ ಜೊತೆ ಈ ಮುಷ್ಕರಕ್ಕೆ ಸಹಕರಿಸಿ ಎನ್ನುವ ಒಂದು ಕೂಗು ಕೇಳಿ ಬರ್ತಿದೆ. ಓಕೆ 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 ಎಸ್, ಧನ್ಯವಾದಗಳು ಗಣೇಶ್. ಇದು ನಮ್ಮ ವರದಿಗಾರ ಗಣೇಶ್ ಅವರು ನೀಡಿರುವಂತಹ ಮಾಹಿತಿ. ಸದ್ಯಕ್ಕೆ ಪೌರ ಕಾರ್ಮಿಕರು ಒಂದೆಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ 4-5 ವಾಹನಗಳು ಖಾಸಗಿಯಾಗಿ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡಿವೆ ಅನ್ನೋದು. ಒಟ್ಟಾರೆ ಮಂಗಳೂರಿನ ಪರಿಸ್ಥಿತಿ ಬಿಗಡಾಯಿಸ್ತಿದೆ. ಅಲ್ಲಲ್ಲಿ ಕಸಗಳು ತ್ಯಾಜ್ಯ ರಾಶಿ ಬಿದ್ದಿರೋದ್ರಿಂದ ದುರ್ನಾತ ಹರಡಲಿಕ್ಕೆ ಶುರುವಾಗಿದೆ. ಅಲ್ಲದೆ ಮಳೆ ಬೇರೆ ಬರ್ತಾ ಇರೋದ್ರಿಂದ ಈ ಕಸ ತ್ಯಾಜ್ಯಗಳೆಲ್ಲವೂ ರಸ್ತೆಗೆ ಬಂದು ಇನ್ನಷ್ಟು ಗಲೀಜು ಆಗಲಿಕ್ಕೆ ಕಾರಣ ಆಗ್ತಿದೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿದು ನಾಳೆಯಿಂದಲೇ ಸ್ವಚ್ಛತೆ ಕೆಲಸ ಕಾರ್ಮಿಕರು ಶುರು ಮಾಡಲಿ ಅನ್ನೋದು ನಮ್ಮ ಆಶಯ.